ನನ್ನ ಹೆಸರು ಗೌತಮ್ ಅಂತ. ಇದು ನಂದು ಟೀಮ್. ನಾವು ಇಲ್ಲಿಗೆ ಒಂದು 3 ವರ್ಷದಿಂದ ಬರ್ತಿದ್ದೇವೆ. ಲಾಸ್ಟ್ ಟೈಮ್ ಇಲ್ಲಿ ರನ್ನರ್ ಅಪ್ ಆಗಿದ್ದೇವೆ. ಇಲ್ಲಿ ಇಲ್ಲಿ ಗೂಡುದೀಪ ಮಂಟಪದಲ್ಲಿ ರನ್ನರ್ ಅಪ್ ಆಗಿ ನಾವು ಅರಸುಲ ಮಾಡ ಅಂತ ಒಂದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದೊಂದು ಮಾಡಿದ್ವಿ. ಆಮೇಲೆ ಈ ವರ್ಷ ಕಾಂತಾರ ಟ್ರೆಂಡಿಂಗ್ ಅಲ್ಲಿ ಉಂಟು. ಅಂದ್ರೆ ಎಲ್ಲರೂ ಈಗ ಮಂಗಳೂರು ಅಂತಲ್ಲ, ಇಡೀ ದೇಶವೇ ಕಾಂತಾರವನ್ನು ಹೊಗಳ್ತದೆ. ಹಾಗೆ ನಮ್ಗೆ ಇದೊಂದು ಪ್ಲಾನ್ ಬಂತು. ಅಂದ್ರೆ ಕಾಂತಾರ ಫಿಲ್ಮ್ ಅಲ್ಲಿ ಇದು ಹೆಚ್ಚು ಕಾಣ ಸಿಗುದಿಲ್ಲ ನಮ್ಗೆ. ಅದು ಹೇಗಿದೆ, ಅದರ ರೂಪ ಹೇಗಿದೆ ಅನ್ನೋದೊಂದು ನಮ್ಮದೊಂದು ಕಲ್ಪನೆಯಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ಹೇಗೆ ಉಂಟು 75% ನಾವು ಮಾಡಿದ್ದೇವೆ. ಮತ್ತೆ ಇದರಲ್ಲಿ ನಾವು ಏನೆಲ್ಲ ಹಾಕಿದ್ದೇವೆ ಅಂದ್ರೆ, ಇದರ ಒಳಗೆ ಹುರುಳಿ ಮತ್ತೆ ಅಕ್ಕಿಯನ್ನು ಬಟ್ಟೆಯಲ್ಲಿ ಮತ್ತೆ ಪೇಪರಲ್ಲಿ ಕಟ್ಟಿ ಈ ಶೇಪ್ ಬರೋ ಹಾಗೆ ಮಾಡಿದ್ವಿ. ಇದು ಅಂದ್ರೆ ನಮ್ಮ ತುಳುನಾಡಲ್ಲಿ ನಂದಿಗೋಣ, ಇದು ಮೈಸಂದೆ ಹಾಗೆಲ್ಲ ಬರುವಾಗ ಇಂಥ ದೈವಗಳಿಗೆ ಹೆಚ್ಚು ಯೂಸ್ ಆಗುದು ಅಂದ್ರೆ ಅಕ್ಕಿ ಮತ್ತೆ ಹುರುಳಿ, ಅದನ್ನೆಲ್ಲ ಹೆಚ್ಚು ಉಪಯೋಗಿಸ್ತೇವೆ. ಇದಕ್ಕೆ ಬೇಕಾಗುವಂತ ಒಂದು ವಸ್ತುವನ್ನೆಲ್ಲ ಯೂಸ್ ಮಾಡಿದ್ದೇವೆ. ಮತ್ತೆ ಇದರಲ್ಲಿ 75% ನಮಗೆ ನೇಚರಲ್ಲಿ, ನಮಗೆ ಇದರಲ್ಲಿ ಪ್ರಕೃತಿಯಲ್ಲಿ ಯಾವುದು ಸಿಗ್ತದೆ ಅದನ್ನೇ ಯೂಸ್ ಮಾಡಿದ್ದೇವೆ. ಮತ್ತೆ ಇದು ಥರ್ಮೋಕೋಲ್, ಯಾಕಂದ್ರೆ ಇದು ನಮಗೆ ಶೇಪ್, ಅದ ಒಂದು ಮುಖದ ಇದು ಆಕೃತಿ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆದಲ್ಲಿ ನಾವು ಈ ರೀತಿ ಪ್ಲಾನ್ ಮಾಡಿ. ಅಂದ್ರೆ ನಾವು 3 ದಿವಸದ್ದು ಕೆಲಸ ಇದರಲ್ಲಿ, 3 ದಿವಸದಲ್ಲಿ ನಾವು ಮಾಡಿದ್ದೇವೆ. ನಮ್ಗೆ ಪ್ರೈಸ್ ಹೊಡೆಯುವುದಂತ ನಮ್ದಲ್ಲ, ನಮ್ಗೆ ಒಂದು ಎಲ್ಲರಿಗೆ ಒಂದು ಮೆಚ್ಚುವುದರ ಒಂದು ಮಾಡ್ಬೇಕಂತ ನಮ್ಮದೊಂದು ಆಸೆ ಇತ್ತು ಅಷ್ಟೇ.